ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಹೇಗಿದೆಯಾ? ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಸ್ವಲ್ಪ ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಸೊ ಇವಾಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆಲ್ಲ ಸ್ವಲ್ಪ ಸಾಮಾನು ತೊಗೊಂಡು ಬಂದೆ ಅಂತ ಹೇಳಿದ್ರೆ ಅದನ್ನು ತೋರಿಸ್ತಿಲ್ಲ. ಸೊ ಇವಾಗ ನಾನು ಅದನ್ನು ತೋರಿಸ್ತಾ ಇದ್ದೀನಿ. ಇದು ಕಂಟೈನರ್ಸ್ ತೊಗೊಂಡೆ, ಈ ಥರ ಬಾಕ್ಸಸ್ಸು ಇದಕ್ಕೂ ಮುಂಚೆ ತೊಗೊಂಡು ಬಂದಿದ್ದೆ, ಬಟ್ ಮತ್ತೆ ತೊಗೊಂಡು ಬಂದೆ. ಸೊ ಈ ಥರದ್ದು ಇದನ್ನು ಮೂರು ಒಂದೊಂದು ಸೆಟ್ಟಲ್ಲಿರುತ್ತೆ, 2 ತೊಗೊಂಡೆ. ಹಾಗೆ ಇದು ಬಾಕ್ಸು ರಾಗಿ ಹಸಿಟ್ಟು ಅಥವಾ ಗೋಧಿ ಹಸಿಟ್ಟು ಏನಾದರೂ ಹಾಕಿರೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಇದು ಈ ಥರದ್ದು ತಗೊಂಡಿದ್ದೀನಿ. ಸೊ ಇದು ಒಂದು, ಹಾಗೆ ಇದು ಒಂದು, ಹಾಗೆ ಇದು 3 ತಗೊಂಡಿದ್ದೀನಿ ಆ್ಯಕ್ಚುಲಿ ಇದು. ಆಮೇಲೆ ಇದು ಒಂದು ದೊಡ್ಡದೊಂದು ಡಬ್ಬ ತಗೊಂಡಿದ್ದೀನಿ. ಇದು ದೊಡ್ಡದಾಗಿರುತ್ತೆ, ಅಕ್ಕಿ ಏನಾದರೂ ಹಾಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಇದನ್ನು ಒಂದು ತಗೊಂಡೆ. ಹಾಗೆ ಹಬ್ಬಕ್ಕೆ ಸೊ ಆ ಥರ ಹಾಕೋದಕ್ಕೆ ಹಿಂದೆ ಡೆಕೋರೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರದ್ದು ಇದು 2 ತಗೊಂಡೆ. ಇದು ಉದ್ದ ಬರುತ್ತೆ. ಎಲ್ಲಿಟ್ಟಿದ್ಯಾ ನೀನು ಫೋನು? 2 ನಿಮಿಷ. ಹಾಗೆ ಈ ಥರದ್ದು ಹಾರ ಥರ ಬರುತ್ತೆ ಫ್ರೆಂಡ್ಸ್. ಇದು ಚೆನ್ನಾಗಿದೆ, ದೊಡ್ಡದಾಗಿದೆ ಕೆಳಗಡೆ. ಇದನ್ನು ಹಾಕೋಣ ಅಂತೇಳಿ ಸುಮ್ಮನೆ ಹಬ್ಬದ ಟೈಮಲ್ಲೇ ಹಾಕಿ ಆಮೇಲೆ ಎತ್ತಿಡ್ಬೋದು. ಹಿಂದೆಗಡೆ ದೇವ್ರನ್ನ ಕೂರಿಸಿದಾಗ ಡೆಕೋರೇಷನ್ಗೆ ಅಂತ ತಗೊಂಡಿರೋದು. ಇದು 2 ಕಲರ್ ತಗೊಂಡಿದ್ದೀವಿ. ಇದೊಂದು ಕಲರ್ ಮತ್ತು ಇದಿನ್ನೊಂದು ಕಲರ್. ಇದು 2 ಕಲರ್ ತಗೊಂಡ್ವಿ. ಆಮೇಲೆ ಇದು 2. ಸೊ ಇದಿಷ್ಟು ಹಬ್ಬಕ್ಕೆ ಡೆಕೋರೇಷನ್ಗೆ ಅಂತ ತಗೊಂಡಿರೋ ಸಾಮಾನು. ಹಾಗೆ ದೋಸೆಗೆ ನೆನೆ ಹಾಕಬೇಕಿತ್ತು ಫ್ರೆಂಡ್ಸ್. ನೆನೆ ಹಾಕಬೇಕಿತ್ತು ನಾವು. ನಿನ್ನೆ ಹೊರಗಡೆ ಹೋಗಿ ಬಂದು ನಾವು ಮರ್ತುಬಿಟ್ವಿ, ಹಾಕೋಕ್ಕಾಗಲಿಲ್ಲ. ಸೊ ಇವಾಗ ಹಾಕ್ತಾಯಿದ್ದೀನಿ. ಇದು ಒಂದು ಕುಚ್ಚಲಕ್ಕಿ ಅಂತಾರಲ್ಲ, ಕುಚ್ಚಲಕ್ಕಿ ಹಾಕಿದ್ದೀನಿ. ಇದು ನಾರ್ಮಲ್ ಅಕ್ಕಿ, ರೇಷನ್ ಅಕ್ಕಿನೇ ನಾನು ದೋಸೆಗೆ ಜಾಸ್ತಿ ಯೂಸ್ ಮಾಡೋದು. ರೇಷನ್ ಅಕ್ಕಿ ಮುಂಚೆ ಎಲ್ಲ ರೇಷನ್ ಅಕ್ಕಿ ನಮಗೆ ಸಿಗಲಿಲ್ಲ ಅಂದಾಗ ಏನು ಮಾಡ್ತೀನಿ ಅಂದರೆ ಅಂಗಡಿಯಲ್ಲಿ ಸಿಗುತ್ತೆ, ಸೊ ಅದನ್ನು ತೊಗೊಂಡು ಬರ್ತೀನಿ. ಇಲ್ಲ ಅಂದರೆ ರೇಷನ್ ಅಕ್ಕಿ ಏನಾದರೂ ಸಿಕ್ಕಿದ್ರೆ ರೇಷನ್ ಅಕ್ಕಿನೇ ನಾವು ಹಾಕೋದು ದೋಸೆಗೆ. ಸೊ ಇವಾಗ ಈ ಅಕ್ಕಿ 2 ಗ್ಲಾಸ್ ಹಾಕಿದ್ದೀನಿ, ಕುಚ್ಚಲಕ್ಕಿ 1 ಗ್ಲಾಸ್ ಹಾಕ್ಕೊಂಡಿದ್ದೀನಿ ನಾನು. ಅಕ್ಕಿ ಹಾಕಿರೋ ಗ್ಲಾಸಲ್ಲೇ ಉದ್ದಿನಬೇಳೆ 1 ಗ್ಲಾಸ್ ಹಾಕ್ತಾಯಿದ್ದೀನಿ. ನಾನು ಉದ್ದಿನಬೇಳೆ ಮತ್ತು ಅಕ್ಕಿನ ಸಪ್ರೇಟಾಗಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಯಾಕೆಂದರೆ ಉದ್ದಿನಬೇಳೆನ ಫಸ್ಟ್ ರುಬ್ಕೊಂಡು ಬಿಡ್ತೀನಿ, ಆಮೇಲೆ ಅಕ್ಕಿನ ರುಬ್ಕೊಳ್ತೀನಿ. ಅದಕ್ಕೆ ನಾನು ಸಪ್ರೇಟಾಗಿ ನೆನೆ ಹಾಕಿರ್ತೀನಿ. ಒಟ್ಟಿಗೆ ಕೂಡ ಹಾಕ್ಕೊಳ್ಬೋದು, ಬಟ್ ನಾನು ಸಪ್ರೇಟಾಗಿ ನೆನೆ ಹಾಕಿರ್ತೀನಿ. ಸೊ ಇವಾಗ ಒಂದು ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಎಷ್ಟು ಬೇಕನ್ಸುತ್ತೆ ಅಷ್ಟು ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಸೊ ನಾನಿಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ದೋಸೆ ಕಲರ್ ಚೆನ್ನಾಗಿ ಬರುತ್ತೆ, ಹಾಗೆ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಮೆಂತ್ಯಕಾಳು ಹಾಕೋದ್ರಿಂದ. ಮೆಂತ್ಯಕಾಳು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಅವಲಕ್ಕಿನ ದೋಸೆ ಹಿಟ್ಟು ರುಬ್ಬಬೇಕಾದ್ರೆ ಒಂದು ಅರ್ಧ ಅವರ್ ಮುಂಚೆ ನೆನೆ ಹಾಕಿಬಿಟ್ಟು ಆಮೇಲೆ ರುಬ್ಕೊಳ್ಬೋದು. ಅವಲಕ್ಕಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ದೋಸೆ. ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಕೆಲಸ ಮುಗಿತಾ ಇದೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ಇವಾಗ ಹಾಗೆ ಅಡುಗೆ ಕೂಡ ಇಟ್ಬಿಟ್ಟಿದ್ದೀನಿ. ಅಲಸಂದಿ ಕಾಳು ಹಾಕಿ ಹುಳಿ ಸಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಶ್ವೇತಾ ಹೊರಗಡೆ ಕೆಲಸ ನೋಡ್ಕೊಳ್ತಾ ಇದ್ದಾರೆ ಇವತ್ತು. ನಾನು ಹೊರಗಡೆ ಇದ್ದಾಗ ಅವ್ರು ಹೊರಗಡೆ ಕೆಲಸ ಮಾಡ್ಕೊಳ್ತಾರೆ, ನಾನು ಹೊರಗಡೆ ಇದ್ದಾಗ ಅವರು ಹೊರಗಡೆ ಕೆಲಸ ನೋಡ್ಕೊಳ್ತಾರೆ. ಸೊ ಇವಾಗ ಸಾರು ಇದ್ದೀನಿ. ಒಂದು ಕಡೆ ಸಾರೆಲ್ಲ ರೆಡಿ ಮಾಡ್ಕೊಂಡು ಮಕ್ಕಳು ಬರೋಷ್ಟರಲ್ಲಿ ಸಾರು ಆಗಿಬಿಡ್ಬೇಕು. ಅಮ್ಮ ಸ್ವಲ್ಪ ಸಾಮಾನು ತರೋದಿದೆ, ಸೊ ಸಾಮಾನು ತರೋದಕ್ಕೆ ಹೊರಗಡೆ ಹೋಗಿದ್ದಾರೆ. ಹೇಳಿದಲ್ಲ ಮೊನ್ನೆನೇ ಎಲ್ಲ ಲಿಸ್ಟ್ ಮಾಡಿ ಇಟ್ಟಿದ್ದೆ. ಇವಾಗ ಅದನ್ನು ತೊಗೊಂಡು ಹೋಗ್ಬಿಟ್ಟು ಅಮ್ಮ ಹೋದ್ರೆ ಏನಾಗುತ್ತೆ ಅಂದರೆ ಅವ್ರು ಇನ್ನೂ ನೀಟಾಗಿ ನೋಡಿಬಿಟ್ಟು ಸಾಮಾನು ಯಾವ್ದು ಬೇಕು, ಇನ್ನೂ ನಾನು ಬರೀದಿರೋ ಸಾಮಾನು ಕೂಡ ಅವರು ನೋಡಿಬಿಟ್ಟು ಕ್ಲೀನಾಗಿ ತಗೊಂಡು ಬರ್ತಾರೆ. ಸೊ ಅಮ್ಮನ ಮತ್ತು ನಮ್ಮ ಮನೆಯವರು ಹೋಗಿದ್ದಾರೆ ಇವಾಗ ಸಾಮಾನು ತರೋದಕ್ಕೆ. ಹಾಗೆ ಜೋಳ ತೊಗೊಂಡು ಬಂದಿದ್ವಿ. ಮಕ್ಕಳು ಬರೋ ಟೈಮಿಗೆ ಬೇಯಿಸ್ಬೇಕು ಜೋಳ. ತುಂಬ ಚೆನ್ನಾಗಿರ್ತದೆ ಜೋಳ ತಿನ್ನೋದಕ್ಕೆ, ಮತ್ತು ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಮಕ್ಕಳಿಗಂತೂ ತುಂಬ ಇಷ್ಟ ನಮ್ಮ ಮಕ್ಕಳಿಗೆ. ಆ ಮಕ್ಕಳು ಬರೋ ಟೈಮಿಗೆ ಬೇಯಿಸ್ಬೇಕು. ಇದನ್ನು ಸಿಪ್ಪೆಲ್ಲ ತೆಗೆದಿಟ್ಟಿದ್ದೀನಿ, ಬೇಯಿಸ್ಬೇಕು. ಹಾಗೆ ಬಂದರು ನಮ್ಮ ಮನೆಯವರು ಮತ್ತು ಅಮ್ಮ ಹೋಗ್ಬಿಟ್ಟು ಸ್ವೀಟ್ಸ್ ಎಲ್ಲ ತೊಗೊಂಡು ಬಂದಿದ್ದಾರೆ. ಇದು ಮಕ್ಕಳಿಗಂತೂ ಸಖತ್ ಇಷ್ಟ. ನಮ್ಮ ಮಕ್ಕಳಿಗೆ ಕಾಜು ಸ್ವೀಟ್ಸ್ ಅಂದರೆ ತುಂಬ ಇಷ್ಟ.
ಏನ್ ಗೊತ್ತಾ, ಈ ಸ್ವೀಟ್ಸ್ ಬಿಟ್ಟು ಬೇರೆ ಏನ್ ಸ್ವೀಟ್ಸ್ ತಿನ್ನಲ್ಲ, ಆ ತರ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ತುಂಬಾ ಇಷ್ಟ ಇದು. ಸೊ ತಗೊಂಡ್ ಬಂದಿದ್ದಾರೆ. ಹಾಗೆ ಇನ್ನೇನು ಇದು ತಗೊಂಡ್ ಬಂದಿದ್ದಾರೆ. ಈ ಸ್ವೀಟ್ ತುಂಬಾ ಚೆನ್ನಾಗಿರುತ್ತೆ. ಬರ್ಫಿ ಕೊಬ್ಬರಿದು ಚೆನ್ನಾಗಿರುತ್ತೆ. ಇದು ಡ್ರೈ ಫ್ರೂಟ್ಸ್ದು ಉಂಡೆ ಚೆನ್ನಾಗಿರುತ್ತೆ. ಇದು ಕೂಡ ತಗೊಂಡು ಬಂದಿದ್ದಾರೆ. ಮಕ್ಕಳು ಮನೆಗೆ ಬಂದ ತಕ್ಷಣ ಕಾಜು ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಡ್ತಾರೆ. ಲೋಹಿತ್ಗಂತೂ ಸಖತ್ ಇಷ್ಟ ಕಾಜು ಸ್ವೀಟ್ ಅಂದರೆ. ಹಾಗೆ ಹೇಳಿದ್ನಲ್ಲ ಫಸ್ಟೇ, ಅಮ್ಮ ಏನಾದರೂ ಬೇಕನ್ನೋದನ್ನ ಹಾಗೆ ಹೋದಾಗ ನೋಡ್ಕೊಂಡು ತಗೊಂಡು ಬರ್ತಾರೆ ಅಂತ. ಮ್ಯಾಟ್ ಬೇಕಿತ್ತು ಹೇಳಿದೆ, ಮ್ಯಾಟ್ ಬೇಕಿತ್ತಮ್ಮ ಅಂತ. ಸೊ ತಗೊಂಡು ಬಂದಿದ್ದಾರೆ ಮ್ಯಾಟ್ ಕೂಡ. ಇವಾಗ ಹಾಕ್ಕೊಳ್ಬೇಕು ಮ್ಯಾಟ್ ಕೂಡ. ಕಾಜು ಯಮ್ಮ ಯಾರು ತಂದಿದ್ ಕಾಜು? ಯಾರು ತಂದಿದ್ ಕಾಜು? ನಾನು ತಂದಿದ್ದಿಲ್ಲ ಅಮ್ಮ. ಪಪ್ಪ. ಎಷ್ಟು ತಿಂದೆ? 3 ತಿಂದ. 3 ಯಾಕೆ ತಿಂದೆ? ತಿಂದ ಕೂತೆ ಕಾಲೇಜ್ ಮಾತಾಡ್ಬಿಟ್ಟೆ. ಹಾಯ್ ಮೇಡಮ, ಹಾಯ್ ಮೇಡಮ, ಹಾಯ್. ಹೇಯ್ ಹುಡುಗರೆ ಹಾಯ್ ಮಾಡು ಕ್ಲೀನಾಗಿ. ಕ್ಲೀನಾಗಿ ಹೇಳು ಹಾಯ್. ಮುಂಗಾಲ 2, ಕಳೆ ಬೀಜ 2, ಫ್ರೈಡ್ ಗ್ರಾಮ್ 1 kg, ಬೆಲ್ಲ 1.5 ಟೇಬಲ್ ಸಾಲ್ಟ್ 1 ಪ್ಯಾಕೆಟ್, ಪೆಪ್ಪರ್ 3 ಗ್ರಾಮ್ ಫ್ಲವರ್ 1 kg, ಅಕ್ಕಿ ಹಿಟ್ಟು 2, ಅಕ್ಕಿ ಹಿಟ್ಟು ತಿಲ್ಲು ವೈಟ್ ತಿಲ್ಲು 1, ಇದು ಪಾಸ್ಟೇಲ್ ಮಿಲೆಟ್. ಸಾಮಾನು ತರೋದಕ್ಕೆ ಹೋಗಿದ್ರಲ್ವ, ಸ್ವಲ್ಪ ಜಾಸ್ತಿ ಸಾಮಾನು ಇದ್ರೆ ಅದನ್ನು ನಾವು ತೊಗೊಂಡು ಬರೋದಕ್ಕೆ ಕಷ್ಟ ಆಗುತ್ತೆ. ಸೊ ಹೇಳ್ಬಿಟ್ಟು ಬಂದರೆ ಅವ್ರಿಗೆ, ಆಮೇಲೆ ಅವರು ಮನೆ ಹತ್ರ ತೊಗೊಂಡು ಬಂದು ಕೊಡ್ತಾರೆ. ಇವ್ರು ಹೋಗ್ಬಿಟ್ಟು ಲಿಸ್ಟೆಲ್ಲ ಬರ್ದು ಕೊಟ್ಟಿದ್ವಲ್ಲ, ಸೊ ಅದನ್ನು ತೊಗೊಂಡು ಹೋಗ್ಬಿಟ್ಟು ನೀಟಾಗಿ ಹೇಳ್ಬಿಟ್ಟು ಸಾಮಾನು ಬಂದರು. ಇವಾಗ ಸಾಮಾನು ತೊಗೊಂಡು ಬಂದರು ಅವರು. ಅದನ್ನೆಲ್ಲ ಈಗ ಚೆಕ್ ಮಾಡಿಬಿಟ್ಟು ಅವ್ರು ಕೊಟ್ಟು ಹೋದರು. ಎತ್ತಿಟ್ಕೊಳ್ಬೇಕು. ಫಸ್ಟೇ ಎಲ್ಲ ಡಬ್ಬ ಎಲ್ಲ ಕ್ಲೀನ್ ಮಾಡಿ ಇವಾಗ ಇರೋದು ಸಾಮಾನೆಲ್ಲ ಅದಕ್ಕೆ ತುಂಬಿಟ್ಕೊಂಡಿದ್ದೆ. ಎಕ್ಸ್ಟ್ರಾ ಸಾಮಾನು ಈಗ ಡಬ್ಬಕ್ಕೆ ಹಾಕಿಬಿಟ್ಟು ಇನ್ನೂ ಮಿಕ್ಕಿರುತ್ತಲ್ವ ಸಾಮಾನು, ಅದನ್ನೆಲ್ಲ ಒಂದು ಡಬ್ಬದಲ್ಲಿ ಇಟ್ಕೊಂಡಿರ್ತೀನಿ. ಅದನ್ನು ಎಕ್ಸ್ಟ್ರಾ ಆಮೇಲೆ ಖಾಲಿ ಆದಾಗ ನೋಡಿಬಿಟ್ಟು ಹಾಕ್ಕೊಳ್ತೀವಿ. ಈಗ ಹಬ್ಬಕ್ಕೂ ಸೇರಿ ಸಾಮಾನು ತಂದಿರೋದ್ರಿಂದ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಂಡು, ಇನ್ನು ಮಿಕ್ಕಿದ ಸಾಮಾನು ಕೆಳಗಡೆ ಒಂದು ಸ್ಟೋರ್ ರೂಮ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ನಾವು. ಅಲ್ಲಿ ತೊಗೊಂಡೋಗ್ಬಿಟ್ಟು ಇಟ್ಕೊಳ್ತೀವಿ. ಬೇಕನ್ನಿಸ್ದಾಗ ತೊಗೊಂಡು ಬಂದುಬಿಟ್ಟು ಹಾಕ್ಕೊಳ್ಬೇಕು. ರಾಗಿ ಮತ್ತು ಗೋಧಿ ಇದನ್ನೆಲ್ಲನೂ ಊರ ಕಡೆಯಿಂದ ತರಿಸ್ತೀವಿ ನಾವು. ಸೊ ಅಲ್ಲಿಂದ ತೊಗೊಂಡು ಬಂದರೂ ಸ್ವಲ್ಪ ಜಾಸ್ತಿ ಇರುತ್ತೆ ಅಲ್ವಾ, ಅದನ್ನೆಲ್ಲ ಇಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ ಅಡುಗೆ ಮನೇಲಿ. ಕೆಳಗಡೆ ಸ್ಟೋರ್ ರೂಮಲ್ಲಿ ಇಟ್ಬಿಟ್ಟು ಯಾವಾಗ ಬೇಕೋ ಆವಾಗ ಮಾತ್ರ ತೊಗೊಂಡೋಗಿ ಹಸಿಟ್ಟು ಹಾಕ್ಸ್ಕೊಂಡು ಬರ್ತೀವಿ. ಹಸಿಟ್ಟು ಅಷ್ಟೇ, ಅದನ್ನು ಸ್ವಲ್ಪ ಜಾಸ್ತಿ ಹಾಕಿಸ್ಬಿಟ್ಟು ಇಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಮಿಕ್ಕಿದನ್ನೆಲ್ಲ ಕೆಳಗಡೆನೇ ಇಟ್ಕೊಳ್ತೀವಿ. ಈಗ ಅದನ್ನೆಲ್ಲ ನೀಟಾಗಿ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡೋಗಿ ಡಬ್ಬ ಎಲ್ಲ ಕೆಳಗಡೆ ಇಡಬೇಕು. ಮಕ್ಕಳೆಲ್ಲ ಬಂದರು, ಅವ್ರಿಗೆ ಊಟ ಮಾಡಿಸ್ಬಿಟ್ಟು ಅವ್ರನ್ನ ಮಲಗಿಸ್ಬಿಟ್ಟು ಆಮೇಲೆ ಇನ್ನೇನಿದ್ರು ನೆಕ್ಸ್ಟ್ ಕೆಲಸ. ಅಷ್ಟರಲ್ಲಿ ಮಯೂರ್ ಬರ್ತಾನೆ. ಆಮೇಲೆ ಮಯೂರ್ಗೆ ಏನಾದರೂ ಊಟ ಮಾಡಿಕೊಡ್ಬೇಕು. ಅವನಿಗೆ ಟೆನ್ಸ್ ಮೇಲೆ ಟೆಸ್ಟ್ ಇದೆ ಅಲ್ವಾ, ಅವನಿಗೆ ಓದಿಸ್ಬೇಕು. ಸೊ ಇಷ್ಟಾಗುತ್ತೆ. ಇವಾಗ ನಂದು ಅಡುಗೆ ಮನೆಯಲ್ಲೇ ಕೆಲಸ ಎಲ್ಲ ಮುಗೀತು. ಮಕ್ಕಳಿಗೆ ಊಟ ಮಾಡಿಸ್ಬೇಕು ಇವಾಗ. ಆದಷ್ಟು ಸಾಮಾನು ಬಿದ್ದಾಗ ನಾವು ತೊಳ್ಕೊಳ್ತಾ ಇರ್ತೀವಿ. ತುಂಬ ಅದನ್ನು ಹಾಗೆ ಸಿಂಕ್ ತುಂಬ ಇರೋದಕ್ಕೆ ಬಿಡೋದೇ ಇಲ್ಲ. ಒಂದ್ಸಲ ತೊಳೆದ್ಬಿಟ್ಟು ಇಟ್ಬಿಟ್ರೆ, ಆವಾಗವಾಗ ಸಾಮಾನು ಏನೇ ಗಲೀಜಾದರೂ ಅದನ್ನು ತೊಳೆದ್ಬಿಟ್ಟು ಹಾಗೆ ನೀರು ಸೋರಾಕೋದಕ್ಕೆ ಇಟ್ಬಿಟ್ರೆ ಯಾವಾಗ ಬೇಕಾದ್ರೂ ನಿಧಾನವಾಗಿ ಎತ್ತಿಟ್ಕೊಳ್ಬೋದು. ಇಲ್ಲ ಅಂದರೆ ಗಲೀಜಾಗಿ ಹಾಗೆ ಸಿಂಕಲ್ಲಿ ಬಿಟ್ಟರೆ ಸುಮ್ಮನೆ ಗಲೀಜು ಅಂತ ಅನ್ನಿಸ್ತಾ ಇರುತ್ತೆ, ಚೆನ್ನಾಗಿರೋದಿಲ್ಲ ಅದೆಲ್ಲ. ಹಾಗೆ ನಮ್ಮ ಮಕ್ಕಳಂತೂ ಸಖತ್ತು ಸಾಮಾನೆಲ್ಲ ಯೂಸ್ ಮಾಡ್ತಾನೆ ಇರ್ತಾರೆ. ಒಂದು ನೀರು ಕುಡಿದ್ರೂ ಅಷ್ಟೇ ಕಚ್ಕೊಂಡು ಕುಡಿಯೋದು, ಮತ್ತೇನಾದ್ರು ತಿಂದ್ಬಿಟ್ಟು ಎಣ್ಣೆ ಪದಾರ್ಥ ಅದು ಇದು ನೀರು ಕುಡಿತಾರೆ, ಕೈಯಲ್ಲೆಲ್ಲ ಮುಟ್ತಾರೆ. ಅದನ್ನೆಲ್ಲ ಮತ್ತೆ ಎತ್ತಿಡೋದಕ್ಕಾಗೋದಿಲ್ಲ. ಏನಾದ್ರು ತಿಂಡಿ ಕೊಟ್ಟರೆ ಅದಕ್ಕೊಂದು ಪ್ಲೇಟ್ ಬೇಕು. ಪ್ಲೇಟ್ ತೊಗೊಂಡು ಬಂದು ಹಾಕ್ಕೊಂಡು ಕುತ್ಕೊಂಡು ತಿಂತಾ ಇರ್ತಾರೆ. ಮತ್ತು ಅದನ್ನು ಹಾಗೆ ಎತ್ತಿಡೋದಕ್ಕಾಗೋದಿಲ್ಲ. ಸೊ ಸಾಮಾನಂತೂ ನಮ್ಮ ಮನೇಲಿ ಜಾಸ್ತಿ ಬೀಳ್ತಾ ಇರುತ್ತೆ. ಹಾಗೆ ಬಿದ್ದಾಗ ಇನ್ನೇನು ಮಾಡೋದು, ತೊಳ್ಕೊಂಡ್ಬಿಟ್ಟು ನೀಟಾಗಿ ಒಂದೇ ಸರಿ ಇಟ್ಕೊಳ್ತೀವಿ. ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ತಿನ್ನೋದಕ್ಕೆ ಕೊಡಬೇಕು ಇವ್ರಿಗೆ. ಕುರುಕಲು ತಿಂಡಿ ಏನಾದರೂ ತಿಂದ್ಬಿಟ್ಟು ಕೆಳಗಡೆ ಓಡೋಗ್ಬಿಡ್ತಾರೆ ಆಟ ಆಡೋದಕ್ಕೆ. ಮತ್ತೆ ಅವ್ರನ್ನ ಊಟ ಮಾಡಿಸೋದಕ್ಕೆ ಹೋಗಿ ಕರ್ಕೊಂಡು ಬಂದು ಹಠ ಮಾಡಿ ಕೂರಿಸಿ ತಿನ್ನಿಸಿ ಓದೋದಕ್ಕೊಂದು ಹಠ ಮಾಡ್ತಾರೆ ಇಬ್ಬರು ಸೇರಿ. ಆವಾಗ ಓದಿಸೋದಕ್ಕೊಂದು ಸ್ವಲ್ಪ ಹೊತ್ತು ಅವ್ರನ್ನ ಹೊಡೆಯೋದು ಬಡಿಯೋದು ಇದ್ದೇ ಸರಿ ಹೋಗುತ್ತೆ.
ಮಯೂರ್ನ ಸ್ವಲ್ಪ ಓದಿಸ್ಬೇಕು. ಲೋಹಿತ್ ಮಲಗಿದ್ದಾನೆ, ಸೊ ಅವ್ನು ಎದ್ಮೇಲೆ ಅವನಿಗೂ ಸ್ವಲ್ಪ ಬರೆಸ್ಬೇಕು. ಅವನಿಗೂ ಕ್ಲಾಸ್ ಟೆಸ್ಟ್ ನಡೀತಾ ಇದೆ, ಏನು ಬರೀತಾನೋ ಗೊತ್ತಿಲ್ಲ. ಮನೇಲಿ ಪ್ರಾಕ್ಟೀಸ್ ಮಾಡು ಅಂದರೆ ಅವ್ನು ಸರಿಯಾಗಿ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇಲ್ಲ. ಸೊ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.